ಪಡಿತರ KYC 5 ವರ್ಷ ಆಗಿದೆ. ಕೇಂದ್ರ ಸರ್ಕಾರದಿಂದ ನಿದರ್ಶನ ಇದೆ ಮತ್ತೆ KYC ಮಾಡಿ ಅಂತ. ಅದಕ್ಕೋಸ್ಕರ 2,59,00,000 ಕಾರ್ಡನ್ನು ಮತ್ತೆ KYC ಮಾಡ್ಕೋತೀವಿ. ಅದು ಆದ ನಂತರ ನಮಗೂ ಕೂಡ ಗೊತ್ತಾಗುತ್ತೆ, ಕೆಲವರು ತೀರೋಗಿದ್ದಾರೆ, ಕೆಲವರು ಉಳ್ಕೊಂಡಿದ್ದಾರೆ, ಕೆಲವರು ಆ ಬಡತನ ರೇಖೆಯಿಂದ ಮೇಲೆ ಬಂದಿರ್ಬೋದು, ಕೆಲವ್ರಿಗೆ ಅಗತ್ಯ ಇರ್ಬೋದು, ಕೆಲವರಿಗೆ ಅಗತ್ಯ ಇಲ್ಲದೆ ಇರ್ಬೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ KYC ಒಂದು ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ಮಾಡ್ಕೋಬೇಕು ಅಂತ ನಾನು ಜನರಲ್ಲಿ ಅಪೀಲ್ ಮಾಡ್ಕೊಂಡಿದ್ದೀನಿ. ಎಸ್, ಎಲ್ಲರಿಗೂ KYC ಇಲ್ಲ, 2,59,00,000 ಕಾರ್ಡ್ಸು KYC KYC ಮಾಡ್ಕೋಬೇಕು. 5 ವರ್ಷ ಆಗೋಗಿದೆ ಇವ್ರಿಗೆ. ಅದೆಲ್ಲ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತೀನಿ. ನಿನ್ನೆ ತಾನೇ ನಾನು ಈ ಇಲಾಖೆಯ ಪ್ರಭಾರವನ್ನು ವಹಿಸ್ಕೊಂಡಿದ್ದೇನೆ. ಸೊ ನಾನು ಕೂಡ ಇನ್ನೂ ಸ್ಟೂಡೆಂಟ್ ಆಗಿದ್ದೇನೆ. ಸೊ ನಿಶ್ಚಿತವಾಗ್ಲೂ ಇದ್ರ ಬಗ್ಗೆನೂ ಗಮನ ಹರಿಸೋಣ. ಯಾಕಂದರೆ ಈಗ ಬೇರೆ ಬೇರೆ ಕಡೆ ನಾವು ಬೇರೆ ಬೇರೆ ಇದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಅಲ್ಲಿ ತೊಗರಿ ಬೆಲೆ ಕೊಡ್ತಾಯಿದ್ದೀವಿ, ರಾಗಿ ಕೊಡ್ತಾಯಿದ್ದೀವಿ. ಸೊ ಇಲ್ಲಿ ಆ ಥರ ಬೇಡಿಕೆ ಇದ್ದರೆ ನಾನು ನಿಶ್ಚಿತವಾಗ್ಲೂ ಇದ್ರ ಬಗ್ಗೆ ಗಮನಿಸ್ತೇನೆ.